ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಹಾಗೆಯೇ ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಜೊತೆಗೆ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್ ಮತ್ತು ಸತ್ಯನಾಥ್ ಸ್ಟೋರ್ಸ್. ಸೊ ವೀಕ್ಷಕರೇ, ಈ ಅಡುಗೆಯಲ್ಲಿ 3 ವಿಧಾನಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ಜಾಸ್ತಿಯಾಗಿ ಗಮನ ಕೊಡ್ಬೇಕಂತೆ. ಒಂದು, ಅಡುಗೆಗೆ ಹಾಕುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು, ಇನ್ನು ಅಡುಗೆಯನ್ನು ಮಾಡುವಂತಹ ರೀತಿ ಆ್ಯಂಡ್ ಅಡುಗೆಯಲ್ಲಿ ಬರುವಂತಹ ರುಚಿ. ಸೊ ಇದು 3 ಚೆನ್ನಾಗಿದಾಗ ಮಾತ್ರ ಅದೊಂದು ಪರ್ಫೆಕ್ಟ್ ಒಂದು ರೆಸಿಪಿ ಅಂತ ಹೇಳ್ತಾರೆ. ಸೊ ಪರಿಪೂರ್ಣವಾದಂತಹ ಅಡುಗೆ ಅಂತ ಹೇಳ್ತಾರೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಪರ್ಫೆಕ್ಟ್ ರೆಸಿಪಿ ಹೇಳ್ಕೊಡ್ಲಿಕ್ಕೆ ಗೆಸ್ಟ್ ಆಗಿ ಶ್ರೀಮತಿ ದಾಕ್ಷಾಯಣಿ ಅವರು ಇದ್ದಾರೆ. ಸೊ ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೇನೆ. ಸೊ ಇವತ್ತು ನಮ್ಮ ಅಡುಗೆ ಮನೇಲಿ ಇದ್ದೀರಾ. ಒನ್ಸ್ ಅಗೈನ್ ವೆಲ್ಕಮ್ ನಿಮ್ಗೆ. ಸೊ ಏನ್ ಇವತ್ತು ಸ್ಪೆಷಲ್ ಆಗಿ ಹೇಳ್ಕೊಡ್ತಾ ಇದ್ದೀರಾ ಅಡುಗೆ ಮನೇಲಿ? ಕಡಲೆಬೇಳೆ ಹೋಳಿಗೆ. ಓಕೆ, ಹೋಳಿಗೆಯಲ್ಲೂ ಬೇರೆ ಬೇರೆ ವಿಧಾನಗಳಿದೆ. ಅದಲ್ಲದೆ ಈಗ ಬೇರೆ ಈ ಹೋಳಿಗೆಯಲ್ಲೇ ಬೇರೆ ಬೇರೆ ವೆರೈಟಿ, ಚಾಕ್ಲೇಟ್ ಹೋಳಿಗೆ ಬೇರೆ ಬಂದಿದೆ, ಇನ್ನು ಬೇರೆ ಬೇರೆ ಫ್ಲೇವರ್ಡ್ ಹೋಳಿಗೆಗಳು ಬಂದಿದೆ. ಸೊ ನೀವು ಮಾಡ್ತಾ ಇರೋದು ಕಡಲೆಬೇಳೆ ಹೋಳಿಗೆ ಮಾಡ್ತಾ ಇರೋದು. ಇನ್ನೊಂದು ರೆಸಿಪಿ, ಅದಕ್ಕೆ ನೀರು ಬಸಿತೇವಲ್ಲ, ಅದು ವೇಸ್ಟ್ ಮಾಡಬಾರ್ದಂತ ಅದರದ್ದು ಸಾರು ಮಾಡೋದು. ಸೊ ಸಿಂಪಲ್ ಆದಂತಹ ರೆಸಿಪೀಸ್ಗಳು. ಸೊ ಹೋಗುವ ನಮ್ಮ ಕಿಚನ್ಗೆ ಹಾಗಾದ್ರೆ. ಎಸ್, ಬನ್ನಿ ಮೇಡಮ್. ಎಸ್ ಮೇಡಮ್, ಸೊ ನಮ್ ಕಿಚನ್ ಅಲ್ಲಿ ಇದ್ದೇವೆ. ಸೊ ಏನ್ ಫಸ್ಟ್ ಹಾಗಾದ್ರೆ ಹೋಳಿಗೆ ಅಂತ ಕಾಣುತ್ತೆ. ಕಡಲೆಬೇಳೆ ಬೇಯಿಸ್ಕೊಳ್ಳೋದು. ಓಕೆ, ಸೊ ಫಸ್ಟ್ ಮಾಡ್ತಾ ಇರೋದು ನಾವು ಹೋಳಿಗೆ ಹಾಗಾದ್ರೆ. ಎಸ್ ಮೇಡಮ್, ಸ್ಟಾರ್ಟ್ ಮಾಡುವ. ಹೇಗೆ? ಇದು ಕಡಲೆಬೇಳೆಯನ್ನು ಕುಕ್ಕರ್ ಅಲ್ಲಿ 2 ವಿಷಲ್ ಹೊಡೆಸಿ ಬೇಯಿಸ್ಕೊಳ್ಬೇಕಾಗುತ್ತಲ್ವಾ? ಓಕೆ, ಸೊ ಕಡಲೆಬೇಳೆಯನ್ನು ಫಸ್ಟ್ ಬೇಯಿಸ್ಕೊಳ್ಳೋದು. ಓಕೆ, 1 ಕಪ್ ಕಡಲೆಬೇಳೆ, ಇದಕ್ಕೆ 2 ನೀರು ಹಾಕಿ. ನೀರು ಹಾಕ್ಬೇಕಾ? ಇದರಲ್ಲೇ ಹಾಕುದಾ? ಸಾಕಲ್ಲ? ಸೊ ಇಷ್ಟೇ ಇದರಲ್ಲಿ ಹಾಕಿ ಬೇಯಿಸುದಾ? ಬೇರೆ ಏನ್ ಬೇಡ? ಓಕೆ, ಸೊ ಕಡಲೆಬೇಳೆಯನ್ನು ಕುಕ್ಕರ್ ಅಲ್ಲಿ ಹಾಕಿ ಫಸ್ಟ್ ಹಾಗಾದ್ರೆ ಬೇಯಿಸ್ಬಿಡೋದಲ್ವಾ? ಓಕೆ, ಎಷ್ಟು ವಿಸಿಲ್ ಬರ್ಬೇಕಾಗುತ್ತೆ? 2 ವಿಸಿಲ್ ಬರ್ಬೇಕಾಗುತ್ತೆ. ಸೊ ಬೇಯಲಿ ಇದು. ಅಷ್ಟರಲ್ಲಿ ನಾವು ಮೈದಾ ಹಿಟ್ಟನ್ನು ಅದಕ್ಕೆ ಬೇಕಾಗುವಂತ ಕ್ಯಾಪ್ ಮಾಡ್ಕೊಳ್ಳಿಕ್ಕೆ ಬೇಕಾಗುತ್ತೆ ಮೈದಾ ಹಿಟ್ಟು ರೆಡಿ ಮಾಡ್ಕೊಳ್ಳಿ. ಓಕೆ ಓಕೆ. ಹಾ, ಸೊ ಇದು ಮೈದಾ ಹಿಟ್ಟಲ್ವಾ? ಎಷ್ಟು ಹೋಳಿಗೆಗೆ ಎಷ್ಟು ಕ್ವಾಂಟಿಟಿ ಬೇಕು? 4 ರಿಂದ 5 ಹೋಳಿಗೆ ಆಗ್ತದೆ. ಹಾ, ಓಕೆ. ಅದಕ್ಕೆ 1 ಕಪ್ ಮೈದಾ ಹಿಟ್ಟು, 1 ಕಪ್ ಬೇಳೆ, 1 ಕಪ್ ಬೆಲ್ಲ. ಸರಿ, ಓಕೆ. ಸ್ವಲ್ಪ ಸೊ ಎಲ್ಲವೂ ಈಕ್ವಲ್ ಪ್ರಮಾಣದಲ್ಲಿ ತಕೊಳ್ಳಿಕ್ಕೆ. ಓಕೆ. ಸ್ವಲ್ಪ ಅರಿಶಿನ ಹುಡಿ ಹಾಕಬೇಕು. ಅರಿಶಿನ ಹುಡಿ ಅಂದ್ರೆ ಕಲರು ಬರುತ್ತೆ ಅಲ್ವಾ ಸ್ವಲ್ಪ? ಓಕೆ. ಈಗ ಸ್ವಲ್ಪ ನೀರು ಕೊಡಿ. ನೀರು ಬೇಕಾಗುತ್ತಾ? ತಕೊಳ್ಳಿ. ಫಸ್ಟ್ ಇದನ್ನು ಅರಿಶಿನ ಹುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಮೈದಾದಲ್ಲಿ. ಓಕೆ. ನೀರು ಹಾಕಬೇಕು. ಇನ್ನು ಬೇಕಾ ನೀರು? ಹೌದು, ಬೇಕು. ಸ್ವಲ್ಪ ಮೆದು ಇರ್ಬೇಕು ಹಿಟ್ಟು. ಅಂದ್ರೆ ಜಾಸ್ತಿಯಾಗಿ ಮನೇಲಿ ಹೋಳಿಗೆ ಮಾಡುದು ಅಂತ ಹೇಳಿದ್ರೆ ಸ್ವಲ್ಪ ಇದು ದೊಡ್ಡ ಉದ್ದ ಪ್ರಾಸೆಸ್ ಅಲ್ವಾ? ಅದೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ಉಂಟು, ಅದಕ್ಕೇನು ಇಲ್ಲ. ಮಾಡುದು ಕಷ್ಟ ಅಂತ ಎಣಿಸೋ ಹಾಗಿಲ್ಲ ಏನು. ಓಕೆ, ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಬೋದು. ಓಕೆ. ಇದನ್ನು ನಾದಿ ನೀರು ಹಚ್ಚಿ ಹೀಗೆ
ನೆನಿಲಿಕ್ಕೆ ಇಡಬೇಕು 2 ಗಂಟೆಯಿಂದ 3 ಗಂಟೆವರೆಗೂ. 2 ಗಂಟೆಯಿಂದ 3 ಗಂಟೆ ಇಡಲೇಬೇಕು. ನೆನಿಬೇಕು. ಅಂದ್ರೆ ಅಷ್ಟು ಹೊತ್ತಿಗೆ ಯಾಕೆ ಅದು? ಅದು ಚೆನ್ನಾಗಿ ಬರಬೇಕು, ಮೆದು ಬರಬೇಕು. ಮೆದು ಬರಬೇಕು. ಅದಂದ್ರೆ ಹೂರ್ಣ ಒಳಗಿಡ್ತೇವಲ್ಲ, ಕ್ಯಾಪ್ ಮಾಡ್ತೇವೆ ಅದಕ್ಕೆ ಅದು ಮೆದು ಇರಬೇಕು. ಸೊ ಅದರ ಮೇಲೆ ನಾವು ಫಿಲ್ಲಿಂಗ್ ಹಾಕಿದಾಗ ಅದು ಚೆನ್ನಾಗಿ ಬರಬೇಕಾದ್ರೆ ಆ ತರ ಇರಬೇಕಾಗುತ್ತೆ. ಓಕೆ. ಸೊ 2 ರಿಂದ 3 ಗಂಟೆ ರೆಸ್ಟ್ ಮಾಡಬೇಕಾಗುತ್ತೆ. ಸೊ ಇನ್ ಕೇಸ್ ಸಂಜೆ ಮಾಡೋದಾದ್ರೆ ಒಂದು ಮಧ್ಯಾಹ್ನ ಮಿಕ್ಸ್ ಮಾಡಿಟ್ರೆ ಆಗುತ್ತೆ ಅಲ್ವಾ? ಮಧ್ಯಾಹ್ನ ಮಿಕ್ಸ್ ಮಾಡಿ ಇಡಬೇಕು ಇದನ್ನ. ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಸರಿ ಆಗುತ್ತೆ. ಓಕೆ. ಸಾಕಾ ಇಷ್ಟು? ಸಾಕು ಸಾಕು. ಆಫ್ ಮಾಡುವಲ್ಲ ಹಾಗಾದ್ರೆ? ತಣ್ಣಗಾಗ್ಲಿಕ್ಕೆ ವೇಟ್ ಮಾಡ್ಬೇಕು. ಸೊ ಇದಾದ ನಂತರ ಇದನ್ನ ತೆಗೆದು ಬೆಲ್ಲಕ್ಕೆ ಮಿಕ್ಸ್ ಮಾಡ್ಲಿಕ್ಕೆ ಅದ್ರದ್ದು ನೀರು ತೆಗೆದು ಆ ನೀರನ್ನು ವೇಸ್ಟ್ ಮಾಡದ ಹಾಗೆ ಅದಕ್ಕೆ ಸಾರು ಮಾಡೋದು. ಓ, ಅದೇ ನೀರಲ್ಲಿ ಸಾರು ಮಾಡ್ಕೊಳ್ಳೋದು. ಸೊ ಇದು 2 in 1 ಇದ್ದಾಗೆ ಅಲ್ವಾ? ಓಕೆ. ಸೊ ತಣ್ಣಗಾಯ್ದಂತ ಚೆಕ್ ಮಾಡುವ ಹಾಗಾದ್ರೆ ಅಲ್ವಾ? ಮಾಡಿ. ಓಕೆ, ಆಗಿದೆ. ತಕೊಳ್ಳಿ ಹಾಗಾದ್ರೆ, ಓಪನ್ ಮಾಡ್ಬೋದು. ಆಗಿದೆ ಅಲ್ವಾ? ಓಕೆ. ಸೊ ನೀವು ಹೇಳ್ತಾ ಇರೋದು ಇದರಲ್ಲಿ ಈ ಬೇಳೆಯನ್ನು ಬಸಿಬೇಕು, ನೀರು ಬೇರೆ ಮಾಡಬೇಕು. ಓಕೆ, ನೀರು ಬೇರೆ ಸಪ್ರೇಟ್ ತೆಗೆದಿಡ್ಬೇಕು. ಸೊ ಅದೇ ನೀರಲ್ಲಿ ನೀವು ಹೇಳೋದು ಸಾರು ಮಾಡ್ಕೊಳ್ಳೋದು ಅಂತ. ಓಕೆ. ಇದಕ್ಕೀಗ 1 ಕಪ್ ಬೆಲ್ಲ ಹಾಕು. ಸರಿ, ಅದೇ ಮೆಜರ್ಮೆಂಟ್ ಅಲ್ಲಿ. ಓಕೆ. 1 ಕಪ್ ಬೆಲ್ಲ ಹಾಕು. ಸೊ ಎಲ್ಲ ಈಕ್ವಲ್ ಮೆಜರ್ಮೆಂಟ್ ಅಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ. ಸೊ ಇದು ತಣ್ಣಗಾಗಬೇಕು, ಹಾಗೇನು ಕಾಯ್ಬೇಕಂತ ಇಲ್ಲ, ಡೈರೆಕ್ಟ್ ಬೇಯಬೇಕಲ್ಲ. ಓಕೆ. ಬೆಲ್ಲ ಬೇಳೆ ಒಟ್ಟಿಗೆ ಬೇಯಬೇಕು. ಏಲಕ್ಕಿ ಹಾಕ್ಬೇಕು ಒಂಚೂರು. ಹಾ. ಗ್ಯಾಸ್ ಆನ್ ಮಾಡುದಾ? ಹೀಗೆ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಮತ್ತು ಬೇಳೆಯನ್ನು ಮಿಕ್ಸ್ ಮಾಡಿ ಇದನ್ನು ಪುನಃ ಬೇಯಿಸ್ಬೇಕು. ಓಕೆ. ಸೊ ಇದಕ್ಕೆ ಮತ್ತೆ ನೀರು ಇದೆಲ್ಲ ಏನು ಬೇಡ ಅಲ್ವಾ? ಏನು ಬೇಡ. ಓಕೆ. ಅದು ಬೆಲ್ಲನೇ ಕರಗ್ತಾ ನೀರಾಗತ್ತೆ. ಹೌದು. ಸೊ ಇನ್ ಕೇಸ್ ನಾವು ಬೇರೆ ಫ್ಲೇವರ್ ಹೋಳಿಗೆ ಮಾಡುವಾಗ ಇದೆಲ್ಲ ಇರಲ್ಲ, ಡೈರೆಕ್ಟ್ ಬೆಲ್ಲಕ್ಕೆ ಮಿಕ್ಸ್ ಮಾಡೋದು, ಅದನ್ನು ಫ್ರೈ ಮಾಡಿ. ಹೌದು. ರವೆ ಹೋಳಿಗೆಗಾದ್ರೆ ನೀರು ಮತ್ತೆ ಸಮ ಪ್ರಮಾಣದಲ್ಲಿ 1 ಗ್ಲಾಸ್ ರವೆ ತಗೊಂಡ್ರೆ 1.5 ಗ್ಲಾಸ್ ನೀರು, 1.5 ಗ್ಲಾಸ್ ಬೆಲ್ಲ ಹಾಕ್ಬೇಕಾಗುತ್ತೆ. ಓಕೆ. ಜಾಸ್ತಿ ಹಾಕ್ಬೇಕು, ಬೆಲ್ಲ ಜಾಸ್ತಿ, ನೀರು ಕಡಿಮೆ ಹಾಕ್ಬೇಕು. ಓಕೆ. ಆದ್ರೆ ಜಾಸ್ತಿ ಹೊತ್ತು ತಕೊಳ್ಳೋದಿದೆ ಬೇಯಲಿಕ್ಕೆ ಮತ್ತು ಬೆಲ್ಲದ ಜೊತೆ ಅದು ಸ್ವಲ್ಪ ಮಿಕ್ಸ್ ಆಗ್ಲಿಕ್ಕೆ. ಸರಿ, ಕರಗಿದೆ ಈಗ. ಸಾಕಾ? ಆಫ್ ಮಾಡ್ಲಿಯಾ? ತಣ್ಣಗಾಗ್ಬೇಕು. ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ಹಾಕ್ಬೇಕು. ಓಕೆ. ಈಗ ಇದು ತಣ್ಣಗಾಗಿದೆ. ಓಕೆ. ಮಿಕ್ಸಿ ಮಾಡ್ಕೊಳ್ಳುವ. ನೈಸ್ ಆಗ್ಬೇಕು. ಓಕೆ, ತಕೊಳ್ಳಿ. ಓಕೆ. ಸೊ ಅದನ್ನು ಗ್ರೈಂಡ್ ಮಾಡ್ಕೊಂಡು ತೆಗೆಯೋದು ಬಿಡೋದಲ್ವಾ? ಓಕೆ. ಹೀಗೆ ತೆಗಿಬೇಕು. ಓಕೆ. ಇದನ್ನು ಉಂಡೆ ಚಿಕ್ಕ ಉಂಡೆ ಮಾಡಿ ಇಟ್ಕೊಂಡು ಕಣಕ, ಇದು ಅದಂದ್ರೆ ಈಗ ಕಲಿಸಿದ್ದಲ್ಲ ಕಣಕ, ಅದು 2 ರಿಂದ 3 ಅವರ್ ನೆನೆಬೇಕು. ಅದಕ್ಕೆ ಇದನ್ನು ಮನೆಯಲ್ಲಿ ರೆಡಿ ಮಾಡ್ಕೊಂಡಿದ್ದೀರಾ? ಓಕೆ. ಓಕೆ. ಈ ಹೋಳಿಗೆ ತಟ್ಟಲಿಕ್ಕೆ ಎಣ್ಣೆ ಕವರ್ ಬೇಕು, ಇಲ್ಲಾಂದ್ರೆ ಹೋಳಿಗೆ ತಟ್ಟದೆ ಕವರ್ ಸಿಗ್ತದೆ. ಅದು ಇಲ್ಲ, ಅದಕ್ಕೆ ಇದರಲ್ಲಿ ಮಾಡ್ಕೊಂಡಿದ್ದೀರಾ? ನಮ್ಮ ಸನ್ ಪ್ರೀಮಿಯಂ ಇದು ಕವರ್ ಕೂಡ ಯೂಸ್ ಮಾಡ್ಬಿಟ್ರಿ ಹಾಗಾದ್ರೆ. ಓಕೆ. ಈಗ ಎಣ್ಣೆ ಹಚ್ಕೊಳ್ಳೋದು ಕೈಗೆ, ಹಚ್ಕೊಂಡು ಇದನ್ನು ಇಷ್ಟಿಷ್ಟೇ ಚಿಕ್ಕದಾಗಿ ತಕೋಬೇಕು. ಓಕೆ. ಕಾವಲಿ ಕಾಯ್ಲಿಕ್ಕೆ ಇಡಿ. ಕಾವಲಿ ಇಟ್ಟು ಬಿಡುವಲ್ವಾ? ಓಕೆ. ಲಟ್ಟಣಿಗೆ ಸಹ ಎಣ್ಣೆ ಹೀಗೆ ಹಚ್ಚಬೇಕು, ಅಂದ್ರೆ ಅದು ಕಟ್ಟಾಗೋದಿಲ್ಲ, ಹೋಳಿಗೆ ಕಟ್ಟಾಗಲ್ಲ. ಹೌದು. ಹೀಗೆ ಇದನ್ನು ಸೊ ಎಣ್ಣೆ ಫುಲ್ ಸವರ್ ಇರೋದ್ರಿಂದ ಅದು ಈಸಿಯಾಗಿ ಬರುತ್ತೆ. ಈಸಿಯಾಗಿ ಬರುತ್ತದೆ. ಸಣ್ಣ ಸಣ್ಣದು ಮಾಡಬೇಕು, ಉಂಡೆ ಮಾಡಿ. ಸೊ ಅಂದ್ರೆ ಅದರ ಒಳಗೆ ಬ್ಲೆಂಡ್ ಆಗುವಷ್ಟು ತಕೊಳ್ಳೋದು. ಓಕೆ.
ಈಗ ಇದಕ್ಕೆ ಎಣ್ಣೆ ಹಚ್ಚಿ ಹೀಗೆ ಕೌಚ್ ಹಾಕಬೇಕು. ಓಕೆ. ಕೌಚ್ ಹಾಕಿ ಲಾಟಿಸ್ಬೇಕು. ಸೊ ಈಸಿಯಾಗಿ ಬರುತ್ತೆ ಹಾಗಾದ್ರೆ ಅದು. ಹಾಂ, ಈಸಿ. ಆದರೆ ಎಲ್ಲರೂ ಸಹ ಇದು ಹೋಳಿಗೆ ಮಾಡೋದಂತ ತಕ್ಷಣ ಕಷ್ಟ ಅಂತ ಕಷ್ಟ, ಹೇಳ್ತಾರೆ. ಭಯ ಬೀಳ್ತಾರೆ. ಹಾಗೇನಿಲ್ಲ ನೋಡಿ, ಕಾವಲಿ ಕಾದಿದೆಯಾ, ಹಾಂ, ಈಗ ಇದನ್ನು ತಗೊಂಡು ಹಾಕಿ ಬಿಡೋದು. ಓಕೆ. ಸೊ ಆಕ್ಚುಲಿ ಎಲ್ಲವೂ ರೆಡಿ ಇದ್ರೆ ಮಾಡ್ಲಿಕ್ಕೆ ಫಾಸ್ಟ್ ಆಗುತ್ತೆ. ಆಗುತ್ತೆ. ತಿರುಗಿಸಿ ಹಾಕುದಾ? ಕೈಯಿಂದಲೂ ಸಹ ಹಾಕ್ಬೋದು. ಹೀಗೆ ಬೆಂದು ಬರಬೇಕು, ಕೆಂಪಗೆ ಆಗಬೇಕು. ಓಕೆ. ಸ್ಲೋ ಮಾಡಿ ಗ್ಯಾಸ್. ಸಾಕಾಯ್ತು? ಸಾಕು. ಓಕೆ. ಪುನಃ ಪುನಃ ಎಣ್ಣೆ ಹಾಕಬಾರ್ದು, ತುಂಬಾ ಎಣ್ಣೆ ಆಗ್ತದೆ. ಸೊ ಎಷ್ಟು ಬೇಕು ತಟ್ಟುವಾಗ್ಲೇ ಎಣ್ಣೆ ಹಾಕಿ ಬಿಡೋದು. ಓಕೆ. ಫಾಸ್ಟ್. ಓಕೆ. ಸಾಕಾಯ್ತು? ಹಾಂ, ಓಕೆ. ಸೊ ಬಿಸಿ ಬಿಸಿ ಹೋಳಿಗೆ ಅಂತೂ ರೆಡಿ ಆಯಿತು. ಬಿಸಿ ಬಿಸಿಯಾದ ಕಡಲೆಬೇಳೆ ಹೂರಣದ ಹೋಳಿಗೆ ರೆಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ವೀಕ್ಷಕರೇ, ಬಿಸಿ ಬಿಸಿಯಾಗಿ ಕಡಲೆಬೇಳೆ ಹೂರಣ ಹಾಕಿದಂತಹ ಹೋಳಿಗೆ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿರುವಂತಹ ಅರೋಮಾ ಬೇರೆ ಬರ್ತಾ ಇದೆ. ಮಾಡುವ ಪ್ರಾಸೆಸ್ ಸ್ವಲ್ಪ ಉದ್ದಾದರೂ ಕೂಡ ಒಮ್ಮೆ ಅದು ಮಾಡ್ಲಿಕ್ಕೆ ಗೊತ್ತಾದ್ರೆ ತುಂಬಾನೇ ಈಸಿ. ಸೊ ಮಾಡ್ಕೊಳ್ಳುವ ವಿಧಾನ ಹೇಗೆ ನೋಡ್ಕೊಂಡು ಬನ್ನಿ. ಕಡಲೆಬೇಳೆ ಹೋಳಿಗೆ ತಯಾರಿಸುವ ವಿಧಾನ. ಮೊದಲು 1 ಕಪ್ ಕಡಲೆಬೇಳೆಯನ್ನು ಮುಳುಗುವಷ್ಟು ನೀರು ಹಾಕಿ 4 ರಿಂದ 5 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ, ನೀರು ಹಾಕಿ ಕಲಸಿ ನಾದಿಕೊಂಡು 3 ರಿಂದ 4 ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ಕಡಲೆಬೇಳೆಯ ನೀರು ಬಸಿದು ಸಮ ಪ್ರಮಾಣದಲ್ಲಿ ಬೆಲ್ಲ, ಏಲಕ್ಕಿ ಹಾಕಿ ಪುನಃ ಬೇಯಿಸಿ. ಬೆಲ್ಲ ಪೂರ್ತಿ ಕರಗಿದ ನಂತರ ತಣ್ಣಗಾಗಲು ಬಿಟ್ಟು ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಕಣಕವನ್ನು ಚಿಕ್ಕದಾಗಿ ಲಟಿಸಿ ಹೂರಣ ತುಂಬಿ ಮತ್ತೆ ಪುನಃ ಲಟಿಸಿಕೊಳ್ಳಿ. ಆ ಬಳಿಕ ಕಾದ ತವಾದ ಮೇಲೆ ಹಾಕಿ ಹೊಂಬಣ್ಣ ಬರುವವರೆಗೂ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಕಡಲೆಬೇಳೆ ಹೋಳಿಗೆ ಸವಿಯಲು ಸಿದ್ಧ. ಸೊ ಹೋಳಿಗೆ ಅಂತೂ ರೆಡಿ ಆಯಿತು. ಬಟ್ ಇದಕ್ಕೆ ರೆಡಿ ಮಾಡಿದಂತಹ ಹೂರಣದಲ್ಲಿ ನಾವು ಕಡಲೆಬೇಳೆ ಹಾಕಿದ್ವಿ. ಸೊ ಅದರಲ್ಲಿ ಮಿಕ್ಕಿ ಉಳಿದಂತಹ ಆ ನೀರು ಏನಿದೆ ಅದನ್ನು ಯೂಸ್ ಮಾಡ್ಕೊಂಡು ಸಾರು ಮಾಡೋದು ಯಾವ ರೀತಿ ಅಂತ ಹೇಳಿದ್ದಾರೆ. ಬಟ್ ಒಂದು ಸಣ್ಣ ಬ್ರೇಕ್ನ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಹಾಗೆಯೇ ಅರುಣ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್ ಮತ್ತು ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಆಗಲೇ ಹೇಳಿದೆ, ಸೊ ಈ ಬೇಳೆ ಬೇಯಿಸಿದ ನಂತರ ಉಳಿದಂತಹ ನೀರಲ್ಲಿ ಒಂದು ಸಾರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಬನ್ನಿ. ಎಸ್ ಮೇಡಮ್,
ಸೊ ನೀವು ಹೇಳಿದ್ರಿ ಆಗ್ತಾನೆ ತೆಗೆದಿಟ್ಟಂತಹ ಬೇಯಿಸಿ ಉಳಿದಂತಹ ನೀರಲ್ಲಿ ಸಾರು ಮಾಡೋದು. ಎಸ್ ಮೇಡಮ್, ಹೇಗೆ ಸ್ಟಾರ್ಟ್ ಮಾಡುವ? ಕಡಾಯಿ ಕೊಡಿ ಒಂದು. ಗ್ಯಾಸ್ ಹಚ್ಲಿಯಾ? ಎಣ್ಣೆ ಹಾಕಿ ಸನ್ ಪ್ರೀಮಿಯಂ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇದು ನಿಮಗೂ ಗೊತ್ತಿದೆ. ಸಾಕಾ? ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ ಸಾಕು. ಎಣ್ಣೆ ಬಿಸಿ ಆಗ್ಬೇಕಾಗತ್ತೆ ಅಲ್ವಾ? ಓಕೆ. ಸೊ ಇದು ಒಂಥರ ಹೇಗ್ ಬರುತ್ತೆ ಅಂದ್ರೆ ಇದು ತಿಳಿ ಸಾರ್ ತರ ಬರುತ್ತೆ. ನೀರ್ ಸಾರು ಹೇಳ್ತಿರಲ್ಲ, ರಸಂ. ಸೊ ಇದು ಊಟಕ್ಕೆಲ್ಲ ಚೆನ್ನಾಗುತ್ತೆ ಅಲ್ವಾ? ಫಸ್ಟ್ ಸಾಸಿವೆ ಹಾಕೊಳ್ಳುವ. ಈಗ ಸಾಸಿವೆ ಸಿಡಿತಾ ಇದೆ, ಈರುಳ್ಳಿ ಹಾಕೋದು. ಓಕೆ. ಸ್ವಲ್ಪ ಈರುಳ್ಳಿ ಹಾಕೋದು, ಜಾಸ್ತಿ ಬೇಡ, ಸ್ವಲ್ಪ ಸಾಕಾಗುತ್ತೆ. ಸ್ವಲ್ಪನೇ ಸಾಕು. ಸ್ವಲ್ಪ ಬೆಳ್ಳುಳ್ಳಿ ಹಾಕೋದು. ಬೆಳ್ಳುಳ್ಳಿ, ಓಕೆ. ಒಗ್ಗರಣೆ ಸೊಪ್ಪು. ಮತ್ತೆ ಜೀರಿಗೆ ಹಾಕಬೇಕು. ಓಕೆ. ಮೊದಲೇ ಹಾಕಿದ್ರೆ ಕಹಿ ಆಗ್ತದೆ. ಕಹಿ ಆಗುತ್ತೆ. ಓಕೆ. ಅದು ಹೊತ್ತದಲ್ಲ. ಓಕೆ ಓಕೆ. ಮೆಣಸು ಹಾಕುವ. ಒಂದು ಎಷ್ಟು ಮೆಣಸು ಬೇಕಾಗುತ್ತೆ? 2 ಮೆಣಸು ಸಾಕಾಗುತ್ತೆ. ಓಕೆ. ಆಮೇಲೆ ಅರಿಶಿನ ಹುಡಿ. ಅರುಣಾದವರ ಅರಿಶಿನ ಹುಡಿ. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಧಾನ್ಯಗಳಿಂದ ಮಾಡಿದ ಮಸಾಲೆ ಹುಡಿ. ಧಾನ್ಯಗಳಿಂದ ಎಲ್ಲ ಬಗೆಯ ಧಾನ್ಯ ಹಾಕಿ? ಎಲ್ಲ ಬಗೆಯ ಧಾನ್ಯ, ಹುರುಳಿ, ಕಡಲೆಬೇಳೆ, ಉದ್ದಿನ ಬೇಳೆ. ಸರಿ ಸರಿ. ಇದು ಗರಂ ಮಸಾಲೆ. ಅರುಣಾದವರ ಗರಂ ಮಸಾಲೆ. ಓಕೆ. ಸೊ ಈ ಸಾರಲ್ಲಿ ಮೇಜರ್ ರೋಲ್ ಮಸಾಲೆಗಳೇ ಹಾಗಾದ್ರೆ? ಮತ್ತೆ ಸ್ವಲ್ಪ ಒಣ ಕೊಬ್ಬರಿ ತುರಿ, ತುಂಬಾ ಹಾಕಬಾರ್ದು. ಓಕೆ. ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ ಸ್ವಲ್ಪ ಹಾಕಬೇಕು. ಓಕೆ. ಕೊತ್ತಂಬರಿ ಸೊಪ್ಪು ತಗೊಳ್ಳಿ. ಸರಿ, ಗ್ಯಾಸ್ ಆಫ್. ಸಾಕಾ? ಸಾಕು. ಓ, ಬಾರಿ ದಿಢೀರಾಯ್ತು ಹಾಗಾದ್ರೆ ಇದು ಸಾರು. ಎಸ್ ಮೇಡಮ್, ಇದೀಗ ತಣ್ಣಗಾಯ್ತಲ್ವಾ? ತಣ್ಣಗಾಗಿದೆ. ಆಗ ನಾವು ಹೂರಣ ಒಂದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದ್ರ ಬೇಳೆ ಸ್ವಲ್ಪ ಇರ್ತದಲ್ಲ, ಅದರೊಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ಲಿಕ್ಕಿದ್ಯಾ? ಸೊ ಅದೇ ಮಿಕ್ಸಿಯಲ್ಲಿ ಮಾಡುವಾಗ. ಓಕೆ. ಎಸ್, ತಗೊಳ್ಳಿ. ಇದಕ್ಕೆ ಏನಾದ್ರೂ ಪುನಃ ನೀರ್ ಮಿಕ್ಸ್ ಮಾಡ್ಲಿಕ್ಕಿದ್ಯಾ? ಮತ್ತೆ ಅದು ನೈಸ್ ಆಗ್ಬೇಕಲ್ಲ, ಸ್ವಲ್ಪ ನೀರು ಮಿಕ್ಸ್ ಇದಕ್ಕೆ ಹಾಕಿ ಇದನ್ನು ಮಸಾಲೆ ಎಲ್ಲ ಇರ್ತದಲ್ಲ, ಹೌದು, ಅದಕ್ಕೆ ಇದನ್ನು ಸಾಕು. ಓಕೆ. ಸೊ ಇದಾಗಾದ್ರೆ ಗ್ರೈಂಡ್ ಮಾಡ್ಕೊಳ್ಳಿ ಅಲ್ವಾ? ಸೊ ಆಗ ನಾವು ಹೂರಣ ರೆಡಿ ಮಾಡಿದ್ದು ಇದ್ರಲ್ಲೇ, ಸೊ ಇದ್ರಲ್ಲೇ ಕಂಟಿನ್ಯೂ ಮಾಡ್ಕೊಳ್ಳೋದು. ಅಂದ್ರೆ ಅದು ವೇಸ್ಟ್ ಆಗಲ್ಲ. ಅದಲ್ಲದೆ ಸ್ವಲ್ಪ ಬೆಲ್ಲದ ರುಚಿನೂ ಸಿಗುತ್ತೆ. ಆಗಿದೆಯಾ ಅದು? ಆಗಿದೆ. ಓಕೆ. ಸ್ವಲ್ಪ ನೀರು ಹಾಕಿ. ನೀರಾ? ಸೊ ನೆಕ್ಸ್ಟ್ ಈಗ ಒಗ್ಗರಣೆ ಕೊಡುವ ಸಾರಿಗೆ. ಓಕೆ. ಇದನ್ನೆಲ್ಲ ಸರಿ ಗ್ಯಾಸ್ ಹಚ್ಚಲಿಯಾ? ಹಚ್ಚಿ. ಓಕೆ. ಅದಕ್ಕೆ ಎಣ್ಣೆ ಬೇಕಾ? ಹೌದು, ಎಣ್ಣೆ ಬೇಕು ಒಗ್ಗರಣೆಗೆ. ಹಾಕ್ತೇನೆ. ಹಾಕಿ. ಸಾಕಲ್ಲ? ಸಾಕು. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕುವ. ಓಕೆ. ಸಾಸಿವೆ ಸಿಡಿತಾ ಇದೆ, ಜೀರಿಗೆ ಹಾಕೋದು. ಓಕೆ. ಸ್ವಲ್ಪ ಒಗ್ಗರಣೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತೆ ಇದು ಮಾಡಿದ ಹುಣಸೆ ಹುಳಿ ನೀರಾ? ಹುಳಿ ನೀರು. ಓಕೆ. ಇದು ಕುದಿಯುವಾಗ ಇದು ಬೇಳೆ ನೀರು.
ಸೊ ನೋಡ್ಲಿಕ್ಕೆ ಸಿಂಪಲ್ ಆಗಿದ್ರು ತುಂಬಾ ಪರಿಮಳ ಅರೋಮನು ಚೆನ್ನಾಗಿದೆ. ಬಟ್ ತುಂಬಾನು ಸಣ್ಣ ಸಣ್ಣ ಇಂಗ್ರೀಡಿಯೆಂಟ್ ನೋಡ್ಲಿಕ್ಕೆ ಹೋದ್ರೆ ತುಂಬಾ ಇಂಗ್ರೀಡಿಯೆಂಟ್ಸ್ ಗಳು ಇದರಲ್ಲಿದೆ ಬೇಕಾಗ್ತದೆ ಅಲ್ವಾ? ಹೌದು. ಈಗ ಇದು ಕುದಿಯುವಾಗ ಈ ಕಡ್ದಿಟ್ಟಂತ ಮಸಾಲೆಯನ್ನು ಅದಕ್ಕೆ ಹಾಕುದಾ? ಹೌದು. ಓಕೆ, ನೋಡಿ ಈಗ ಅದು ಕುದಿತಾ ಇದೆ. ಅದಕ್ಕೆ ಇದನ್ನು ಹೀಗೆ ತಿರುಗಿಸ್ತಾ ಹಾಕ್ಬೇಕು. ಓಕೆ, ಸ್ವಲ್ಪ ನೀರು ಬೇಕಾ? ಇದರಲ್ಲಿ ಯಾವುದು ಸಹ ವೇಸ್ಟ್ ಆಗೋದಿಲ್ಲ. ಹೌದು. ಸೊ ಇದನ್ನ ಎಷ್ಟೊತ್ತು ಕುಕ್ ಆಗಬೇಕು? ಕುದಿ ಬಂದ್ರೆ ಸಾಕು. ಓಕೆ, ಸೊ ಕುದಿ ಬರ್ತಾ ಇದೆ ಹಾಗಾದ್ರೆ? ಕುದಿ ಬರ್ತಾ ಇದೆ. ಈಗ ಗ್ಯಾಸ್ ಆಫ್ ಮಾಡುದಾ? ಸರಿ, ಓಕೆ. ಇದನ್ನ ಈಗ ಇದಕ್ಕೆ ಹಾಕೊಳ್ಳುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಬಹಳ ಚೆನ್ನಾಗಿರುವಂತಹ ಅರೋಮಾ ಇದ್ರದ್ದು. ಬಿಸಿ ಬಿಸಿಯಾದ ಹೋಳಿಗೆ ಸಾರು ರೆಡಿ. ಹೋಳಿಗೆ ಸಾರು, ಓಕೆ, ಎಸ್. ಸೊ ವೀಕ್ಷಕರೇ, ಹೋಳಿಗೆ ಸಾರು ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿರುವಂತಹ ಅರೋಮಾ ಬೇರೆ ಬರ್ತಾ ಇದೆ. ಆ್ಯಂಡ್ ನನಗನಿಸುತ್ತೆ ಇದು ಬೈ ಲುಕ್ ವೈಸ್ ಆ್ಯಂಡ್ ಬೈ ಅರೋಮಾ ವೈಸ್ ನೋಡಿದಾಗಲೇ ಊಟಕ್ಕಂತೂ ಮಾಡಿಸಿದಾಗಿದೆ. ಸೊ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದಂತ ಒಮ್ಮೆ ನೀವು ನೋಡ್ಕೊಂಡು ಬನ್ನಿ. ಹೋಳಿಗೆ ಸಾರು ತಯಾರಿಸೋ ವಿಧಾನ: ಮೊದಲು 1-2 ಚಮಚ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಒಣಮೆಣಸನ್ನು ಹುರಿದು, ಅರುಣ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ವಿವಿಧ ಧಾನ್ಯಗಳ ಪುಡಿ, ಅರುಣ ಗರಂ ಮಸಾಲ ಪುಡಿ, ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಬೆಲ್ಲ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ತಯಾರಿಸಿಕೊಂಡು ಹುಣಸೆ ಹಣ್ಣು, ಕಡಲೆಬೇಳೆ ಬೇಯಿಸಿದ ನೀರು ಹಾಕಿ ಕುದಿಸಿಕೊಳ್ಳಿ. ಕುದಿ ಬಂದ ಬಳಿಕ ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ತೆಳು ಮಾಡಿಕೊಂಡು ಕುದಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಹೋಳಿಗೆ ಸಾರು ರೆಡಿ. ಎಸ್ ಮೇಡಮ್, ಸೊ ಹೋಳಿಗೆ ಸ್ಪೆಷಲ್ ಹೋಳಿಗೆ ಸಾರು, ಅದಲ್ಲದೆ ಬೇಳೆ ಹೋಳಿಗೆ, ಸೊ ಬೇಳೆಕಾಳನ್ನ ಹೋಳಿಗೆ ಬೇರೆ ಮಾಡಿಕೊಟ್ಟಿದ್ದೀರಾ. ಫಸ್ಟ್ ಖಾರನೇ ಟೇಸ್ಟ್ ನೋಡು, ಬಿಸಿ ಬಿಸಿ ಆಗಿದೆ ಅಲ್ವಾ? ಓಕೆ, ಎಸ್ ಮೇಡಮ್. ಸೊ ಈ ಬೇಳೆ ಬೇಯಿಸಿದಾಗ ಇದ್ದಂತಹ ನೀರು, ಅದಲ್ಲದೆ ಬೇರೆ ಬೇರೆ ಮಸಾಲ ಬೇರೆ ಹಾಕಿದ್ದೀರಾ. ಸೂಪರ್, ತುಂಬ ಚೆನ್ನಾಗಿದೆ. ಸೊ ನೀವು ಏನ್ ಅದರಲ್ಲಿ ನೀರು ಉಳ್ದಿರುತ್ತೆ ನೋಡಿ, ಬೇಳೆ, ಅದ್ರ ಜೊತೆಗೆ ಆ ಬೆಲ್ಲದ ರುಚಿ ಬೇರೆ ಇದೆ. ಸೊ ಒಂದ್ ಕಡೆ ಬೇಳೆ ಸ್ವಲ್ಪ ತರಿತರಿಯಾಗಿ ಸಿಗುತ್ತೆ, ಜೊತೆಗೆ ನೀವು ಹಾಕಿದಂತಹ ಮಸಾಲ ಇದೆಯಲ್ವಾ, ತುಂಬಾ ಚೆನ್ನಾಗಿದೆ. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ನೀವು ಹೇಳ್ದಾಗೆ ಊಟಕ್ಕೆ ಮಾಡಿಸಿದಾಗೆ ಇದು. ಅಂಡ್ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವಲ್ಲಿ ಹಾಕಿದಂತಹ ಆ ಹುಡಿಗಳು, ಬಳಸಿದಂತಹ ಎಲ್ಲ ಹುಡಿ ಇದರಲ್ಲಿ ಸಖತ್ತಾಗಿ ಬ್ಲೆಂಡ್ ಆಗಿದೆ. ಸೂಪರ್. ಸೊ ಹೋಳಿಗೆ ಟೇಸ್ಟ್ ನೋಡ, ತಗೊಳ್ಳಿ ಮೇಡಮ್. ಸೊ ಹೋಳಿಗೆ ಅಂತೂ ಚೆನ್ನಾಗಿ ಬಂದಿದೆ. ಸೂಪರ್. ಸೊ ನೀವು ಕೊಟ್ಟಂತಹ ಬ್ಲೆಂಡಿಂಗ್, ಆ ಹೂರ್ಣ ಏನಿದೆ ಅದರಲ್ಲಿ ಒಳ್ಳೆ ರುಚಿ. ಏನಂತ ಹೇಳಿದ್ರೆ, ಹೊರಗಡೆ ನಾವು ತಿನ್ನುವಂತಹ ಹೋಳಿಗೆ, ಮನೆಯಲ್ಲೇ ಮಾಡಿದಂತಹ ಹೋಳಿಗೆಗೆ ವ್ಯತ್ಯಾಸ ಇದು. ಸೊ ವೆರಿ ಪ್ಯೂರ್ ಟೇಸ್ಟ್, ಹೆಲ್ದಿ ಆದಂತಹ ಒಂದು ನ್ಯಾಚುರಲ್ ಟೇಸ್ಟ್ ಇದೆ. ಆ ಬೇಳೆ ಹೋಳಿಗೆ ಎಲ್ಲರ ಫೇವ್ರೇಟ್. ಇದ್ರ ಯಾರು ಇಷ್ಟ ಇಲ್ಲ ಅಂತ ಹೇಳಿ, ಆಲ್ಮೋಸ್ಟ್ ಎಲ್ಲ ಜನರಿಗೂ ಹೋಳಿಗೆ ಅಂದ್ರೆ ಇಷ್ಟ ಇರುತ್ತೆ. ತುಂಬಾ ಚೆನ್ನಾಗಿದೆ. ಇದು ಸೂಪರ್ ಆಗಿದೆ, ಇದು ಸೂಪರ್ ಆಗಿದೆ. ತುಂಬಾ ಖುಷಿ ಕೊಡ್ಬಹುದು ಅಷ್ಟೇ. ಅದೇ ಜಾಸ್ತಿ ನೀವು ಹೇಳಿದಾಗೆ ತಲೆಯಲ್ಲಿ ಒಂದು ಇರುತ್ತೆ, ಹೋಳಿಗೆ ಅಯ್ಯೋ ಇದೊಂದು ಉದ್ದ ಅಲ್ವಾ ಅಂತ ಹೇಳಿ. ಬಟ್ ವೆರಿ ಈಸಿಯಾಗಿ ಮಾಡಿಕೊಟ್ರಿ. ತುಂಬಾ ಚೆನ್ನಾಗಿದೆ ಮೇಡಮ್, ವೆರಿ ನೈಸ್. ಅಂಡ್ ಅದರ ಜೊತೆಗೆ ನಮ್ಮ ಈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ನಿಮ್ಗೆ.
ಸೊ ನೀವು ಚೆನ್ನಾಗಿರೋ ಸಾರ್ ಮಾಡಿಕೊಟ್ರಿ. ಸೊ ಈ ಊಟದ ಜೊತೆ ಏನು ಇಲ್ಲ ಅಂತ ಹೇಳಿದಾಗ ಈ ಸಾರ್ ಮಾಡಿ ಒಂದು ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಕುಚಲಕ್ಕಿ ಇದ್ರೆ ಒಳ್ಳೆ ಒಂದು ಭೋಜನ, ಅದಾದ ನಂತರ ಒಂದು ಹೋಳಿಗೆ. ಸೊ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಬರ್ತಾ ಇರಿ ಹೀಗೆ. ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಹೋಳಿಗೆ ಸ್ಪೆಷಲ್ ಅಂತೂ ನಂಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಈ ತರ ಬೇಳೆ ಕಾಳಲ್ಲೆಲ್ಲ ಉಳಿದಂತಹ ನೀರು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಒಂದು ಸಾರು ಬೇರೆ ರೆಡಿ ಮಾಡ್ಕೊಟ್ಟಿದ್ದಾರೆ. ಸಖತ್ತಾಗಿತ್ತು. ಸೊ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಹೊಸತ್ ಯಾರಾದ್ರೂ ಒಬ್ರು ಗೆಸ್ಟ್ ಇರ್ತಾರೆ, ಹೊಸದಾದಂತಹ ರೆಸಿಪಿ ಜೊತೆ ಮತ್ತೊಮ್ಮೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ. ಅಂಟಿಲ್ ಆರೋಗ್ಯವಾಗಿರಿ, ಚೆನ್ನಾಗಿ ತಿಂತಾ ಇರಿ, ಖುಷಿಯಾಗಿರಿ. ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.